ಮಗಳನ್ನ ಕಳೆದುಕೊಂಡು 3 ತಿಂಗಳಷ್ಟೇ ಆಗಿತ್ತು. ಆದ್ರೆ ಮನೆಗೆ ಒಂದು ವಿಚಿತ್ರವಾದಂತಹ ಪಾರ್ಸಲ್ ಬಂದಿತ್ತು. ಈ ಪಾರ್ಸಲ್ ತರದ ಆ ತಂದೆ ಒಂದು ಕ್ಷಣ ಬೆಚ್ಚಿ ಬಿದ್ದಿದ್ದರು. ಅವರ ಧ್ವನಿ ಕಂಪಿಸಿತ್ತು, ಕಣ್ಣಲ್ಲಿ ನೀರು ತುಂಬಿತ್ತು. ಅಷ್ಟಕ್ಕೂ ಆ ಪಾರ್ಸಲ್ ಅಲ್ಲಿ ಏನಿತ್ತು ಅದನ್ನು ನೋಡಿ ಆ ತಂದೆ ಬೆಚ್ಚಿ ಬಿದ್ದಿದ್ದು ಯಾಕೆ? ಆ ಮಗುವಿನ ಸಾವಿನ ರಹಸ್ಯ ಆ ಪಾರ್ಸಲ್ ನಲ್ಲೇ ಇತ್ತು. ಬನ್ನಿ, ಆ ನಿಗೂಢ ಮತ್ತು ಹೃದಯ ಮೀಟುವಂತಹ ಘಟನೆ ನೀವು ಕೇಳಲೇಬೇಕು, ನೋಡಲೇಬೇಕು ಅಂದ್ರೆ ಈ ವಿಡಿಯೋನ ಕೊನೆವರೆಗೂ ತಪ್ಪದೇ ನೋಡಿ. ಮಕ್ಕಳ ಅಗಲಿಕೆ ಎಂಬುವುದು ಯಾವತ್ತೂ ಮರೆಯಲಾಗದ ಶಾಶ್ವತ ನೋವು. ಕೊನೆಯ ಉಸಿರು ಇರುವ ತನಕ ಈ ನೋವು ಶಾಶ್ವತವಾಗಿಯೇ ಇರುತ್ತದೆ. ಏನನ್ನು ಮರೆತರೂ ಹೆತ್ತವರು ತಮ್ಮ ಮಕ್ಕಳ ಸಾವನ್ನು ಮರೆಯಲು ಸಾಧ್ಯವೇ ಇಲ್ಲ. ಯಾಕಂದ್ರೆ ಹೆತ್ತವರ ಪಾಲಿಗೆ ಮಕ್ಕಳೇ ದೇವರು, ಆಸ್ತಿ. ಇದೇ ಕಾರಣಕ್ಕೆ ಮಕ್ಕಳ ಅಗಲಿಕೆಯ ನೋವು ಈಟಿಯ ರೀತಿ ಕ್ಷಣ ಕ್ಷಣಕ್ಕೂ ಹೆತ್ತವರನ್ನ ತಿವಿಯುತ್ತಾನೆ ಇರುತ್ತದೆ. ಮಕ್ಕಳನ್ನು ಕಳೆದುಕೊಂಡು ಹೆತ್ತವರ ಹೃದಯ ನೋವು ಎಂತದ್ದು ಎಂಬುದಕ್ಕೆ ಜಾಸ್ತಿ ವಿವರಣೆ ಕೊಡಲು ನಾನು ಮುಂದೆ ಹೋಗೋದಿಲ್ಲ. ಯಾಕಂದ್ರೆ ಇದು ಎಲ್ಲರಿಗೂ ಅರ್ಥವಾಗುವಂತಹ ನೋವು. ಇದು ಕೂಡ ಅಂತಹದೇ ಒಂದು ಕರುಣಾಜನಕ ಕಥೆ. ಈ ಹೆತ್ತವರ ನೋವಿನ ಕಥೆ ಕೇಳಿದರೆ ನಿಜಕ್ಕೂ ನಿಮ್ಮ ಎದೆ ಭಾರವಾಗುತ್ತದೆ. ಕಣ್ಣೀರು ನಮಗೆ ಗೊತ್ತಿಲ್ಲದಂತೆ ಕೆನ್ನೆ ಸವರಿ ಕೆಳಗೆ ಜಾರುತ್ತದೆ. ದೇವರೇ, ಯಾವ ಶತ್ರುಗೂ ಇಂತಹ ನೋವನ್ನ ಕೊಡಬೇಡ ಅಂತ ನಾವು ಕೂಡ ಆ ದೇವರಲ್ಲಿ ಬೇಡಿಕೊಳ್ಳುತ್ತೇವೆ. ಹೌದು, ಇದು ಜಾನ್ ಮತ್ತು ಸ್ಟೆಫನ್ ರೀಡ್ ಅವರ ಸಂಸಾರಿಕ ಕಣ್ಣೀರಿನ ಕತೆ. 2019 ತನಕ ಈ ಸಂಸಾರ ಖುಷಿಯಾಗೇ ಇತ್ತು. ಆದ್ರೆ ಇದಾದ ಬಳಿಕ ಈ ಕುಟುಂಬದ ಖುಷಿ ನುಂಗಿತ್ತು ಆ ವಿಧಿ. ಅಲ್ಲಿಂದ ಆ ಹೆತ್ತವರು ದಿನ ಕಣ್ಣೀರಿನಲ್ಲೇ ಕೈ ತೊಳೆಯುತ್ತಿದ್ದಾರೆ. ಕಾರಣ ಆ ಪುತ್ರಿಯ ಸಾವು. ಒಮ್ಮೆ ಹೈವೇಯಲ್ಲಿ ಹೋಗುತ್ತಿದ್ದಾಗ ಬೆಟ್ಟದಿಂದ ಉರುಳಿ ಬಿದ್ದ ಒಂದು ಕಲ್ಲು ಇವರ ಕಾರನ್ನ ನುಚ್ಚು ನೂರು ಮಾಡಿತ್ತು. 2019 ನಡೆದ ಈ ಕಾರು ಘಟನೆಯಲ್ಲಿ ಜಾನ್ ಮತ್ತು ಸ್ಟಿಫನ್ ದಂಪತಿಗಳು ತಮ್ಮ 13 ವರ್ಷದ ಪುತ್ರಿಯನ್ನ ಕಳೆದುಕೊಳ್ಳುತ್ತಾರೆ. ಜಾನ್ ಹಾಗೂ ಸ್ಟಿಫನ್ಗೂ ಕೂಡ ಹಲವಾರು ಗಾಯಗಳಾಗಿದ್ದವು. ಅಂದಿನಿಂದ ಆ ದಂಪತಿಯ ಬದುಕಿನಲ್ಲಿ ನೆಮ್ಮದಿಯೇ ಇರಲಿಲ್ಲ. ಮಗಳ ಅಗಲಿಕೆಯ ನೋವು ಇವರನ್ನ ಕ್ಷಣಕ್ಕೂ ಕಾಡುತ್ತಾನೆ ಇತ್ತು. ಆಡಿಸಿ ಬೆಳೆಸಿದ್ದ ಮಗಳು ಕಣ್ಣೆದುರೆ ಜೀವ ಬಿಟ್ಟಿದ್ದಳು. ಆ ದಂಪತಿಗೆ ಅಂದು ದಿಕ್ಕೇ ತೋಚದಂತಾಗಿತ್ತು. ಆದರೆ ಆ ನೋವಿನ ನಡುವೆಯೂ ಆ ದಂಪತಿಗಳು ಅಂದು ಆ ಪುತ್ರಿಯ ಹೃದಯ ದಾನವನ್ನ ಮಾಡಿದ್ದರು. ಈಗ ಅದೇ ಹೃದಯದ ಬಡಿತವನ್ನ ಇವರು ಕೇಳುತ್ತಿದ್ದಾರೆ. ಖಂಡಿತ ನಿಜ ಸ್ನೇಹಿತರೆ. ಇದಕ್ಕೆ ಕಾರಣವಾಗಿದ್ದು ಅದೊಂದು ಪಾರ್ಸಲ್. ಜಾನ್ ಮನೆಗೆ ಅದೊಂದು ಪಾರ್ಸಲ್ ಬಂದಿತ್ತು. ಆ ಪಾರ್ಸಲ್ ನಲ್ಲಿ ಒಂದು ಪತ್ರವೂ ಇತ್ತು. ಇದನ್ನು ಓದುತ್ತಿದ್ದಂತೆಯೇ ಜಾನ್ ಕಣ್ಣಲ್ಲಿ ಕಣ್ಣೀರು ಬರಲು ಪ್ರಾರಂಭಿಸಿದ್ದವು. ಬಳಿಕ ಆ ಪಾರ್ಸಲ್ ಬಾಕ್ಸ್ ಅನ್ನು ತೆರೆದಾಗ ಅದರಲ್ಲೊಂದು ಗೊಂಬೆ ಇತ್ತು. ಅದು ಬರೀ ಗೊಂಬೆ ಆಗಿರಲಿಲ್ಲ, ಆ ದಂಪತಿಯ ಪುತ್ರಿಯ ನೆನಪಾಗಿತ್ತು. ಯಾಕಂದ್ರೆ ಅವರ ಪುತ್ರಿಯ ಹೃದಯವನ್ನ ದಾನವಾಗಿ ಪಡೆದಿದ್ದವರು ಆ ಹೃದಯದ ಬಡಿತವನ್ನು ರೆಕಾರ್ಡ್ ಮಾಡಿ ಆ ಗೊಂಬೆಯಲ್ಲಿ ಕೃತಜ್ಞತೆಯ ರೂಪದಲ್ಲಿ ಕಳಿಸಿದ್ದರು. ಈ ದೃಶ್ಯವನ್ನು ಕಂಡ ಎಲ್ಲರೂ ಅಕ್ಷರಶಃ ಕಣ್ಣೀರು ಹಾಕಿದ್ದರು. ಹೌದು, ಆ ಪುತ್ರಿಯ ಅಂಗಾಂಗವನ್ನು ದಾನ ಮಾಡಿ ಮಗಳ ನೆನಪವನ್ನು ಶಾಶ್ವತವಾಗಿ ಇಡಬೇಕೆಂದು ಅವಳು ಸತ್ತಾಗ ಅವಳ ಹೃದಯವನ್ನ ಬೇರೆಯ ಹುಡುಗಿಗೆ ದಾನ ಮಾಡಿದ್ದರು. ಆ ಹೃದಯವನ್ನ ಟ್ರಾನ್ಸ್ಪ್ಲಾಂಟ್ ಮಾಡಿ ಇನ್ನೊಂದು ಹುಡುಗಿಗೆ ಅದನ್ನ ಹಾಕಿದಾಗ ಆ ಹೃದಯದ ಬಡಿತವನ್ನೇ ರೆಕಾರ್ಡ್ ಮಾಡಿದಂತಹ ಆ ದಂಪತಿಗಳು ಇವರಿಗೆ ಕಳಿಸಿಕೊಟ್ಟಿದ್ದಾರೆ. ಇದನ್ನು ಕೇಳಿದಂತಹ ಜಾನ್ ದಂಪತಿಗಳು ನಿಜಕ್ಕೂ ಬೆಚ್ಚಿ ಬಿದ್ದಿದ್ದರು. ಹಾಗೂ ಸ್ವಂತ ಅವಳ ಮಗಳನ್ನೇ ನೋಡಿದ ಹಾಗೆ ಕೇಳಿದ ಹಾಗೆ ಅನಿಸುತ್ತದೆ ಅಂತ ಅವರು ಭಾವಿಸಿದ್ದಾರೆ. ಜೊತೆಗೆ ಹೃದಯ ಪಡೆದವರು ಕೃತಜ್ಞತೆ ಸಲ್ಲಿಸಿರುವ ಪರಿಯನ್ನು ಮೆಚ್ಚಲೇಬೇಕು. ಆದರೂ ಈ ದೃಶ್ಯವನ್ನು ನೋಡುವಾಗ ಮನಸ್ಸು ಭಾರವಾಗುತ್ತದೆ ಸ್ನೇಹಿತರೆ. ಹುಡುಗಿಯನ್ನ ಪಟಾಯಿಸೋಕೆ ಇವತ್ತು ಹುಡುಗರು ಹಲವಾರು ಸರ್ಕಸ್ಗಳನ್ನ ಮಾಡುತ್ತಾರೆ. ಮನೆಯಲ್ಲಿ ದುಡ್ಡು ಕದ್ದು ಫ್ರೆಂಡ್ಸ್ಗಳ ಹತ್ರ ದುಡ್ಡು ಪಡೆದು ಇನ್ನೇನೋ ಮಾಡಿ ಹುಡುಗಿಯರ ಚಟವನ್ನ ತೀರಿಸಲು ಮುಂದಾಗುತ್ತಾರೆ. ಕಾಲೇಜು ಓದುವಂತಹ ಹುಡುಗರು ದುಡ್ಡು ಇಲ್ಲದಿದ್ದರೂ ಕೂಡ ಅಲ್ಲಿ ಇಲ್ಲಿ ಅಡ್ಜಸ್ಟ್ ಮಾಡಿ ಹುಡುಗಿಯರನ್ನ ದೊಡ್ಡ ದೊಡ್ಡ ಹೋಟೆಲ್ಗೆ ಕರೆದುಕೊಂಡು ಹೋಗಿ ತಿನ್ನಿಸೋದೇನು, ಕುಡಿಸೋದೇನು, ಕಾಸ್ಟ್ಲಿ ಮೊಬೈಲ್ಗಳನ್ನ ಗಿಫ್ಟ್ ಆಗಿ ಕೊಡೋದೇನು ಎಲ್ಲವೂ ನಡೆಯುತ್ತಾನೆ ಇರುತ್ತದೆ. ಹುಡುಗಿಯರಿಗೆ ರಿಚಾರ್ಜ್ ಮಾಡಿಸುವುದರಿಂದ ಹಿಡಿದು ಅವರ ಎಲ್ಲ ಆಗು ಹೋಗುಗಳನ್ನ ದುಡಿಯದೆ ಹುಡುಗರು ಮಾಡುತ್ತಿರುತ್ತಾರೆ. ಅಂತದ್ರಲ್ಲಿ ನಿಮ್ಮ ಗರ್ಲ್ ಫ್ರೆಂಡ್ ನಿಮ್ಮ ಬಳಿ ಅದು ಇಲ್ಲ, ಇದು ಇಲ್ಲ, ನೀನು ಯಾವುದಕ್ಕೂ ಲಾಯಕ್ಕಿಲ್ಲ ಅಂದ್ರೆ ನಿಮ್ಗೆ ಹೀಗೆ ಆಗಬಾರದು. ಹೌದು, ತನ್ನ ಬಳಿ 2 ವೀಲರ್ ಗಾಡಿಯೇ ಇಲ್ಲ ಅಂತ ಅವನ ಹುಡುಗಿ ಹೇಳಿದ್ದಕ್ಕೆ ಆ ಬಾಯ್ ಫ್ರೆಂಡ್ ಮಾಡಿದ್ದೇನು ಗೊತ್ತಾ? ಬಿಡಿ, ಶಹಜಾನ್ ತರ ಇವನೇನೋ ತಾಜ್ ಮಹಲ್ ಕಟ್ಟಿಲ್ಲ. ಆದ್ರೆ ಮಾಡಿದ ಕೆಲಸ ನೀವು ಕೇಳಿದ್ರೆ ನಿಮ್ಗೂ ಕೂಡ ವಿಚಿತ್ರ ಅನಿಸುತ್ತದೆ. ನೀವು ಕೂಡ ಶಾಕ್ ಆಗ್ತೀರಾ. ಅಷ್ಟಕ್ಕೂ ಆ ಹುಡುಗ ಮಾಡಿದ್ದೇನು ಗೊತ್ತಾ? ಅದು ಫೆಬ್ರವರಿ 14
24ನೇ ತಾರೀಕು. ಎಲ್ಲಾ ಕಡೆ ಪ್ರೇಮಿಗಳು ವ್ಯಾಲೆಂಟೈನ್ಸ್ ಡೇ ಖುಷಿಯಲ್ಲಿದ್ದರು. ಅಂತೆಯೇ ಈ ಪ್ರೇಮ ಜೋಡಿಯೂ ಕೂಡ ಒಟ್ಟಾಗಿ ಕಾಲ ಕಳೆಯುತ್ತಿದ್ದರು. ಪಾರ್ಕ್, ಸಿನಿಮಾ, ರೆಸ್ಟೋರೆಂಟ್ ಅಂತ ಸುತ್ತಾಡಿದ್ದರು. ಎಷ್ಟಾದ್ರೂ ಪ್ರೇಮಿಗಳು ಇವರ ಖುಷಿ ಸಡಗರ ಅಂದು ಯಾವ ಪರಿ ಇರುತ್ತದೆ ಎಂಬುದು ಎಲ್ಲರಿಗೆ ಗೊತ್ತು. ಹೀಗೆ ಪರಸ್ಪರ ಶುಭಾಶಯ ವಿನಿಮಯ, ಪ್ರಪೋಸ್ ಮಾಡೋದು, ಗಿಫ್ಟ್ ಕೊಡುವುದು, ಸಿನಿಮಾಗಳಿಗೆ ಹೋಗುವುದು, ಇಷ್ಟೆಲ್ಲ ಆದ ಮೇಲೆ ಆ ಯುವತಿ ಆ ಪ್ರೇಮಿಗೆ ಒಂದು ಮಾತು ಹೇಳಿದ್ದಾಳೆ. ಹುಡುಗಿ ಹೇಳಿದ ಆ ಮಾತಿಗೆ ಅವನ ಹೃದಯ ಒಡೆದು ಪೀಸು ಪೀಸು ಆಗಿತ್ತು. ಆ ಹುಡುಗಿಗೆ ಚಾಲೆಂಜ್ ಮಾಡಿ ಇವನು ಮಾಡಿದ್ದೇನು ಗೊತ್ತಾ? ಹುಡುಗಿಯ ಆಸೆಯನ್ನ ಈಡೇರಿಸಲು ಹೋಗಿ ಇವತ್ತು ಪೊಲೀಸರ ಅತಿಥಿಯಾಗಿದ್ದಾನೆ. ಈ ಪ್ರಿಯಕರ ಅಷ್ಟಕ್ಕೂ ಆ ಹುಡುಗಿಗಾಗಿ ಏನು ಮಾಡಿದ ಅಂತ ಈಗ ನೋಡಿ. ಆ ಒಂದು ಮಾತು ಆತನ ಬದುಕಿನ ದಾರಿಯನ್ನೇ ತಪ್ಪಿಸಿತ್ತು. ಈ ತಪ್ಪಾದ ದಾರಿಯಲ್ಲಿ ಸಾಗಿದ್ದ ಆತನಿಗೆ ಜೈಲಿ ಕಂಬಿಗಳು ಸ್ವಾಗತಕ್ಕೆ ಸಜ್ಜಾಗಿದ್ದವು. ಸದ್ಯ ಈ ಪ್ರೇಮಿಯ ಕತೆ ನಿಜಕ್ಕೂ ವೈರಲ್ ಆಗಿದೆ. ಪ್ರಿಯತಮೆ ವ್ಯಂಗ್ಯವಾಗಿ ಆಡಿರಬಹುದು, ಅದು ತಮಾಷೆಯಿಂದಲೂ ಆಕೆ ಹೇಳಿರಬಹುದು. ಆದ್ರೆ ಆಕೆ ಹೀಗೆ ಹೇಳಿದರು ಎಂಬ ಕಾರಣಕ್ಕೆ ಇಂತಹ ಕಾರ್ಯಕ್ಕೆ ಕೈ ಹಾಕುವ ಮುನ್ನ ಸ್ವಲ್ಪ ಯೋಚಿಸಿದ್ದರೂ ಲಲಿತ್ಗೆ ಈ ಗತಿ ಬರುತ್ತಿರಲಿಲ್ಲ. ಅದು ಬರೀ ಮಾತಲ್ಲ, ವ್ಯಂಗ್ಯ ಆಡಿದ್ದಳು. ನಿನ್ನ ಬಳಿ ಒಂದು ಬೈಕ್ ಇಲ್ಲವಲ್ಲ ಎಂಬ ಸೂಜಿಯಿಂದ ಚುಚ್ಚಿದಂತಹ ವ್ಯಂಗ್ಯದ ಮಾತು ಅದಾಗಿತ್ತು. ಬಹುಶಃ ಯುವಕ ತನ್ನ ಸಂಗಾತಿಯಿಂದ ಇಂತಹ ಮಾತನ್ನ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಆದ್ರೆ ಅದೇ ಮಾತು ಆ ಪ್ರೇಮಿಯ ಬದುಕಿನ ಹಾದಿಯನ್ನೇ ತಪ್ಪು ದಾರಿಗೆ ಎಳೆದು ತಂದಿತ್ತು. ಬಹುಶಃ ಇದನ್ನ ಆ ಪ್ರಿಯತಮೆ ಕೂಡ ನಿರೀಕ್ಷಿಸಿರಲಿಲ್ಲ. ನಿನ್ನ ಬಳಿ ಒಂದು ಬೈಕ್ ಇಲ್ಲವಲ್ಲ ಎಂಬ ಮಾತು ಯುವಕನ ಕಿವಿಯಲ್ಲಿ ಕಠೋರವಾಗಿ ಗುಂಗುಟ್ಟುತ್ತಿತ್ತು. ಪರಿಣಾಮ ಈತ ಅಂತದೊಂದು ನಿರ್ಧಾರಕ್ಕೆ ಬಂದು ಬಿಟ್ಟಿದ್ದ. ಅದೇ ಬೈಕ್ ಕಳ್ಳುತನ. ಹೀಗೆ ಆತ ಕದ್ದಿದ್ದು ಒಂದಲ್ಲ ಎರಡಲ್ಲ, ಬರೋಬ್ಬರಿ 8 ಬೈಕ್ಗಳು. ಪ್ರೇಮಿಗಳ ದಿನದಿಂದ ಈ ತನಕ ಅವನು ಕದ್ದಿದ್ದಾನೆ. ಈ ಖತರ್ನಾಕ್ ಕಳ್ಳನ ಹೆಸರೇ ಲಲಿತ್. ನವದೆಹಲಿಯ ನಿವಾಸಿ. ತನ್ನ ಪ್ರೇಮಿಯನ್ನ ಒಲಿಸಿಕೊಳ್ಳುವುದಕ್ಕಾಗಿ ಕಳ್ಳತನದ ಹಾದಿ ಇಳಿದುಳಿದು 8 ಬೈಕ್ಗಳನ್ನ ಕದ್ದು ಪರಾರಿಯಾಗಿದ್ದ ಈ ಲಲಿತ್ ಈಗ ಪೊಲೀಸರ ಅತಿಥಿಯಾಗಿದ್ದಾನೆ. ತನ್ನ ಸ್ನೇಹಿತರೊಂದಿಗೆ ಸೇರಿ ಈತ ಈ ಬೈಕ್ ಕಳ್ಳತನಕ್ಕೆ ಇಳಿದಿದ್ದ. ಒಂದಲ್ಲ ಹಲವಾರು ಬೈಕ್ಗಳನ್ನು ಹೊಂದಿದ್ದೇನೆ ಎಂದು ತೋರಿಸುತ್ತೇನೆ ಎಂದು ಹೊರಟಿದ್ದ ಈತ ಮಾಡಿದ ತಪ್ಪಿಗೆ ಈಗ ಜೈಲೂಟ ತಿನ್ನುತ್ತಿದ್ದಾನೆ. ಲಲಿತ್ ಮತ್ತು ಆತನ ಸ್ನೇಹಿತ ಶಾಹಿದ್ ಖಾನ್ ಒಟ್ಟಾಗಿ 7 ಬೈಕ್ಗಳನ್ನ ಕದ್ದಿದ್ದಾರೆ. ಇತ್ತೀಚೆಗೆ 8ನೇ ಬೈಕ್ ಕಳ್ಳತನ ಮಾಡಲು ಮುಂದಾಗಿದ್ದರು. ಆರಂಭದ ದಿನಗಳಲ್ಲಿ ಎಲ್ಲವೂ ಇವರು ಅಂದುಕೊಂಡಂತೆ ಸಾಗಿತ್ತು. ಎಲ್ಲರ ಕಣ್ಣು ತಪ್ಪಿಸಿ ಇವರು ಬೈಕ್ ಕದ್ದು ಎಸ್ಕೇಪ್ ಆಗುತ್ತಿದ್ದರು ಹಾಗೂ ತನ್ನ ಹುಡುಗಿಯನ್ನ ಕೂಡಿಸಿಕೊಂಡು ಓಡಾಡುತ್ತಿದ್ದ. ಆದರೆ ಇವರ ಆಟ ಹೆಚ್ಚಾಗುತ್ತಿದ್ದಂತೆಯೇ ಪೊಲೀಸರು ಇನ್ನಷ್ಟು ಅಲರ್ಟ್ ಆಗಿದ್ದರು. ಮಾರ್ಚ್ 6ರಂದು ಪೊಲೀಸರಿಗೆ ಅದೊಂದು ಮಾಹಿತಿ ಸಿಕ್ಕೇ ಬಿಟ್ಟಿತ್ತು. ದ್ವಾರಕಾ ವಲಯದಲ್ಲಿ ಬೈಕಿನಲ್ಲಿ ಇಬ್ಬರು ಸಾಗುತ್ತಿದ್ದಾರೆ. ಇವರನ್ನು ನೋಡುವಾಗ ಅನುಮಾನ ಬರುವಂತೆ ಎಂಬ ಮಾಹಿತಿ ಅವರಿಗೆ ಬಂದಿತ್ತು. ಹೀಗಾಗಿ ದಾರಿಯಲ್ಲಿ ಇವರಿಬ್ಬರನ್ನ ಅಡ್ಡಗಟ್ಟಿದ ಪೊಲೀಸರು ಬೈಕಿನ ದಾಖಲೆ, ಲೈಸೆನ್ಸ್ ಎಲ್ಲಾ ಪರಿಶೀಲನೆ ಮಾಡಿದಾಗ ಇದೊಂದು ಕದ್ದ ಬೈಕ್ ಎಂದು ದೃಢವಾಗಿತ್ತು. ಫೆಬ್ರವರಿ 21ರಂದು ದೆಹಲಿಯ ಬಿಂದಾಪುರ್ ಠಾಣಾ ವ್ಯಾಪ್ತಿಯಲ್ಲಿ ಕದ್ದ ಬೈಕು ಇವರದಾಗಿತ್ತು. ಹೀಗೆ ಠಾಣೆಗೆ ಕರೆದುಕೊಂಡು ಬಂದು ವಿಚಾರಣೆ ನಡೆಸಿದಾಗ ಈ ಇಬ್ಬರು ಈ ಹಿಂದೆ ದೆಹಲಿಯ ನಾನಾ ಕಡೆ ನಡೆಸಿದ್ದ ತಮ್ಮ ಕೃತ್ಯಗಳನ್ನ ಬಾಯಿ ಬಿಟ್ಟಿದ್ದಾರೆ. ಪ್ರಿಯತಮೆ ವ್ಯಂಗ್ಯವಾಡಿರಬಹುದು, ಅದು ತಮಾಷೆಯೇ ಆಗಿರಬಹುದು, ಆಕೆ ಸುಮ್ಮನೆ ಕೂಡ ಹೇಳಿರಬಹುದು. ಆದ್ರೆ ಆಕೆ ಹೀಗೆ ಹೇಳಿದಳು ಎಂಬ ಕಾರಣಕ್ಕೆ ಇಂತಹ ಕಾರ್ಯಕ್ಕೆ ಕೈ ಹಾಕುವ ಮುನ್ನ ಸ್ವಲ್ಪ ಯೋಚಿಸಿದರೂ ಲಲಿತ್ ಮತ್ತು ಶಾಹಿದ್ಗೆ ಈ ಗತಿ ಬರುತ್ತಿರಲಿಲ್ಲ. ಪ್ರಿಯತಮೆ ಮಾತನ್ನೇ ಧನಾತ್ಮಕವಾಗಿ ಯೋಚಿಸಿ ಸಾಧಿಸಿ ಆಕೆ ಮುಂದೆ ನಿಂತಿದ್ದರೆ ಈತನಿಗೂ ಒಂದು ಮರ್ಯಾದೆ ಇರ್ತಿತ್ತು, ಈತನ ಪ್ರೀತಿಗೂ ಒಂದು ಮರ್ಯಾದೆ ಇರ್ತಿತ್ತು, ಅವಳಿಗೂ ಕೂಡ ಒಂದು ಸಮಾಧಾನ ಇರುತ್ತಿತ್ತು. ಆದರೆ ಕಷ್ಟಪಡದೆ ಅತಿ ಸುಲಭವಾಗಿ ಎಲ್ಲಾ ಸಿಗಬೇಕು ಅಂದುಕೊಂಡಿದ್ದ ಈ ಭೂಪನಿಗೆ ದಾರಿ ತಪ್ಪಿದ ಈ ಪ್ರೇಮಿಯ ಕತೆ ಈಗ ವೈರಲ್ ಆಗಿದ್ದು, ತಪ್ಪಾದ ದಾರಿಯಲ್ಲಿ ಸಾಗಬೇಕೆಂದನವರಿಗೆ ಇದೊಂದು ಎಚ್ಚರಿಕೆಯ ಗಂಟೆಯಾಗಿದೆ. ನೋಡಿದಿರಾ ಸ್ನೇಹಿತರೆ, ಪ್ರೀತಿಗಾಗಿ ಎಷ್ಟೋ ಜನ ಏನೇನೋ ಮಾಡಿದರೆ ಈ ಪ್ರೇಮಿ ಬೈಕ್ಗಳನ್ನ ಕದಿಯೋದ್ರಲ್ಲಿ ಮುಂದಾಗಿದ್ದ ಅಂದ್ರೆ ಒಂದು ವಿಪರ್ಯಾಸವೇ ಸರಿ. ನಿಮ್ಮ ಪ್ರಕಾರ ಈ ಘಟನೆ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ. ಒಂದು ವೇಳೆ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಇದನ್ನ ಈಗಲೇ ಲೈಕ್ ಮಾಡಿ ಹಾಗೂ ನಿಮ್ಮೆಲ್ಲ ಸ್ನೇಹಿತರ ಜೊತೆ ಶೇರ್ ಮಾಡಿ.